ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಗ್ರಾಮಸಭೆಯನ್ನು ಆಯೋಜಿಸಿದ್ದು ಗ್ರಾಮದಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸುವ ಮುಂಚೆ ಗ್ರಾಮಸಭೆ ಮಾಡಬಾರದೆಂದು ಗ್ರಾಮಸ್ಥರು ಪ್ರತಿಭಟನೆ ಮಾಡಿದರು. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳನ್ನ ಬಸ್ ನಿಲ್ದಾಣದ ಹತ್ತಿರ ಕರೆದೊಯ್ದು ಗ್ರಾಮಸ್ಥರು ಕೊಳೆತು ನಾರುತ್ತಿರುವ ದೃಶ್ಯವನ್ನ ತೋರಿಸಿ, ಇಷ್ಟಾದರೂ ಕೂಡ ಗ್ರಾಮ ಪಂಚಾಯಿತಿ ಪಿಡಿಒ ಇತ್ತ ಕಡೆ ಗಮನ ಹರಿಸದೆ ನಿದ್ರೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಗ್ರಾಮದ ಅಭಿವೃದ್ಧಿಗೆ ಇರುವ ಗ್ರಾಮ ಪಂಚಾಯತ್ ಪಿಡಿಒ ಕೇವಲ ಗುರಿ ಗ್ರಾಮ ಪಂಚಾಯತ್ ಗಷ್ಟೇ ಮೀಸಲಾಗಿ ಕುಳಿತಿದ್ದಾರೆ ಸಾರ್ವಜನಿಕರು ಹೀಗೆಂದು ಆರೋಪಿಸಿದರು. ಇನ್ನು ಒಳಚರಂಡಿ ವ್ಯವಸ್ಥೆಯೂ ಆಗದ, ಕುಡಿಯುವ ನೀರಿನ ವ್ಯವಸ್ಥೆಯಾಗಲಿ ಯಾವುದೂ ಸರಿಯಾಗಿಲ್ಲ. ಈ ಎಲ್ಲಾ ಸಮಸ್ಯೆಗಳನ್ನು ಸರಿಪಡಿಸಿ ನಂತರವೇ ಗ್ರಾಮಸಭೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಏನ್ ಸ್ವಚ್ಛತೆ 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 ಅಂತೀವಲ್ಲ, ಇದೇನು ಸ್ವಚ್ಛತೆ? ಸಾಕ್ಬಿಡು ಕಾಣ್ತಾ ಇಲ್ವಾ? ನೋಡಿಲ್ಲ ವ್ಯವಸ್ಥೆಯಲ್ಲಿ ಗ್ರಾಮೋತ್ಸವ ಮಾಡಲಿ ಅಧಿಕಾರಿಗಳಲ್ಲಿ ಈ ಹೆಸರೇನು ಸರ್? ಪರಿಸರ ಇದ್ದರೆ ನಾವು, ಇಲ್ಲದಿದ್ದರೆ ಸಾವು. ಈ ಪರಿಸರ ಇದ್ರೆ ಯಾರಿಲ್ಲ, ಪರಿಸರ ಇದ್ದರೆ ನಾವು, ಇಲ್ಲದಿದ್ದರೆ ಸಾವಲ್ಲ. ಇರೋದ್ರಿಂದಲೇ ಸಾವು. ಓರ್ ಒಳಗಡಿಕೆ ನೋಡ್ತಾ ಇದ್ದೀವಿ ನೋಡೋಣ. ಕೊಟ್ಟಿದ್ರು ಅಂತ ಸಂದರ್ಭ ನಾವು ಗ್ರಾಮ ಸಭೆಯಲ್ಲಿ ಹೋಗಿ ಭೈರಾಪುರ ವ್ಯಾಪ್ತಿಗೆ ಒಳಪಡುವಂಥ ಕೆಲಸ ಕಾರ್ಯಗಳನ್ನು ನೀವು ತ್ವರಿತಗತಿಯಲ್ಲಿ ಮಾಡಿಲ್ಲ ಅಂತ ಪ್ರಶ್ನೆಯನ್ನು ಅವರಿಗೆ ಹಾಕಿ, ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮ ಸಭೆಗೆ ಬಂದಾಗ ನಮ್ಮ ಪ್ರಶ್ನೆಗೆ ಉತ್ತರ ಕೊಡುವುದರಿಂದ ಮಾತ್ರ ಈ ಗ್ರಾಮ ಸಭೆಗೆ ನೀವು ಹಾಜರಿರಬೇಕು, ಇಲ್ಲದ್ರೆ ಗ್ರಾಮ ಸಭೆಯನ್ನು ಮುಂದೂಡಬೇಕು ಅನ್ನೋ ಪ್ರಶ್ನೆನ ನಾವು ಅವರ ಮುಂದೆ ಕೊಟ್ಟಿದ್ದೀವಿ. ಆದರೆ ಅಭಿವೃದ್ಧಿ ಅಧಿಕಾರಿಗಳು ಅವರೇ ಉತ್ತರ ಕೊಡ್ತಿದ್ರು. ಆದರೆ ನಾವು ಅವರಿಗೆ ಪ್ರಶ್ನೆನ ಹಾಕಿದ್ರು. ಇಲ್ಲೊಂದು ಸುಮಾರು 10-15 ವರ್ಷದಿಂದ ಒಂದು 15 ಶೌಚಾಲಯ